ಬಿಜೆಪಿಯವರು ಓದೋದೂ ಇಲ್ಲ, ಜಪವೂ ಇಲ್ಲ, ಬಾವುಟ ಮಾತ್ರ ರಸ್ತೆ ಮೇಲೆ ಬೀಸ್ತಾರೆ. ಅವ್ರು ಮನೆಯೊಳಗೆ ಪೂಜೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ರಸ್ತೆ ಮೇಲೆ ಮಾತ್ರ ಭಾರಿ ಪೂಜೆ ಮಾಡಿದವ್ರಿಗೆ ಶೋ ಕೊಡ್ತಾರೆ. ಮನೆಯೊಳಗೆ ಭಕ್ತಿಯನ್ನು ಪ್ರಕಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ರಸ್ತೆ ಅಂತೂ ದೇವರಂತ ನಿಲ್ಲಿಸಿದ್ದಾರೆ. ಹಿಂದೂ ದೇವರುಗಳ ಮೇಲಿನ ನಂಬಿಕೆ ಶ್ರದ್ಧೆಯನ್ನ ರಸ್ತೆ ಮೇಲೆ ತಂದು ಅದನ್ನ ಬೀದಿ ರಂಪ ಮಾಡಿರ್ತಕ್ಕಂಥ ಏನಾದರೂ ಅಪಕೀರ್ತಿ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಜೊತೆಗೆ RSSಗೆ ಅದು ಸಲ್ಲುತ್ತೆ ಅನ್ನುವಂಥದ್ದು. ನಾನು ನಿಮ್ಮ ಗೆಳೆಯರ ಹತ್ರ ಒಂದು ಪ್ರಶ್ನೆ, ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ರೆ, ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ BSPಯೋ SPಯೋ ಅಧಿಕಾರದಲ್ಲಿ ಇದ್ದಿದ್ರೆ ಅಥವಾ AAP ಅಧಿಕಾರದಲ್ಲಿ ಇದ್ದಿದ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಅಥವಾ UPA ಅಧಿಕಾರದಲ್ಲಿ ಇದ್ದು ಈ ಹಗರಣ ನಡೆದಿದ್ರೆ ನಿಮ್ಮ ವೇದವ್ಯಾಸ ಕಾಮತ್ರು ಮಂಗಳೂರಿನ ರಸ್ತೆ ಮೇಲೆ ಉರುಳು ಸೇವೆ ಮಾಡ್ತಿದ್ರೆ ಇಲ್ಲ? ಶೋಭಾ ಕರಂದ್ಲಾಜೆ ಅವರು ಒಂದು ದಿಕ್ಕಿನಿಂದ, ಸದಾನಂದ ಗೌಡರು ಒಂದು ದಿಕ್ಕಿನಿಂದ ಬಂದು ಗಲಾಟೆ ಮಾಡ್ತಿದ್ರೆ ಇಲ್ಲ? ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಟ್ಟೆ ಹರ್ಕೊಂಡು ಕೂಗಾಡ್ತಿದ್ರೆ ಇಲ್ಲ? ಎದೆ ಒಡ್ಕೊಂಡು ಬೀದಿ ಮೇಲೆ ತಿರುಗ್ತಿದ್ರೆ ಇಲ್ಲ? ಈಗ ಯಾಕೆ ಮೌನವಾಗಿ ಕೂತಿದ್ದಾರೆ ಇವರೆಲ್ಲರೂ ಅಂತ. ಅವರೆಲ್ಲರೂ ಪಂಜಿನ ಮೆರವಣಿಗೆ ಮಾಡಲಿ, ರಾಮ ಮಂದಿರದ ದೇಣಿಗೆ ಲೂಟಿ ಆದವ್ರ ಬಗ್ಗೆ ಕಾನೂನು ಕ್ರಮ ಆಗಬೇಕು ಅಂತ ಪಂಜಿನ ಮೆರವಣಿಗೆ ಮಾಡಲಿ, ನೇತೃತ್ವ ತಗೊಳ್ಳಿ. ಅವ್ರ ಹಿಂದ್ಗಡೆ ನಾವು ಬೇಕಾದ್ರೂ ಹೋಗೋಣ, ಅದನ್ನು ಮಾಡಕ್ ತಯಾರಿದ್ದಾರೆ. ಈಗ ಯಾಕೆ ಮೌನವಾಗಿದ್ದಾರೆ? ಈಗ ಅದು ಲೂಟಿ ಅಂತ ಅನಿಸ್ಲಿಲ್ವಾ? ದ್ರೋಹ ಅಂತ ಅನಿಸ್ಲಿಲ್ವಾ? ನಂಬಿಕೆ ಮೇಲಿನ ದಾಳಿ ಅಂತ ಅನಿಸ್ತಾ ಇಲ್ವಾ ಇವರಿಗೆ? ಅಂದ್ರೆ ಇವರು ಚುನಾವಣಾ ರಾಜಕಾರಣಕ್ಕೆ ಇವರು ತಿಂದ್ರೆ ಚಂದ, ಇವರು ತಿಂದ್ರೆ ಅದು ಭಕ್ತಿಯ ಭಾಗ, ಇವರು ತಿಂದ್ರೆ ಬೇರೆಯವ್ರ ಕಾಲದಲ್ಲಿ ಆಗದೇ ಇರುವ ಆರೋಪಕ್ಕೂ ಸಹಿತ ಆರೋಪ ಮಾಡಿ. ಅದರಿಂದ UPA ಕಾಲದಲ್ಲಿ ಹೇಗೆ ನಡೀತು, ಕಾಮನ್ವೆಲ್ತ್ ಹಗರಣ, 2G ಹಗರಣ, ಆಗ ಕಾಂಗ್ರೆಸ್ ಸರ್ಕಾರ ಹೇಗೆ ನಡ್ಕೊಳ್ತು, ಇವ್ರು ಹೇಗೆ ನಡ್ಕೊಳ್ತಿದ್ದಾರೆ ಅನ್ನೋದು ಮುಖ್ಯ. ಮುಂದುವರೆದು ಒಂದು ಪಾಯಿಂಟ್ ಹೇಳ್ತೀನಿ, ತಪ್ಪು ತಿಳ್ಬೇಡಿ. ಸೋಮನ್ ವಾಂಗ್ಚುಕ್ ಇವತ್ತು 18ನೇ ದಿನದ ಉಪವಾಸ ಸತ್ಯಾಗ್ರಹದಲ್ಲಿ ನಮ್ಮನ್ನು ಆಳ್ತಿದ್ದಂಥ ಬ್ರಿಟಿಷರು ಗಾಂಧಿ ಉಪವಾಸ ಕೂತ್ರೆ ಬಂದು ಗಾಂಧಿ ಯಾವ ವಿಚಾರಕ್ಕಾಗಿ ಉಪವಾಸ ಕೂತಿದ್ರಿ ಅಂತ ಕೇಳ್ತಾ ಇದ್ರು. ಹಾಗಾದ್ರೆ ಬ್ರಿಟಿಷ್ಗಿಂತ ಕೆಟ್ಟೋಗ್ಬಿಟ್ರೆ ಬಿಜೆಪಿಯವರು? ವಾಂಗ್ಚುಕ್ ಅವ್ರು ಭಾರತೀಯರಲ್ವಾ? ಅವರು ನಮ್ಮ ದೇಶದ ಭಾರತೀಯಂಬೆಯ ಮಗ ಅಲ್ವಾ? ಅವ್ರು ಕೂತಿರೋ ವಿಚಾರ ಏನು? ನಮ್ಮ ಯುವ ವಿದ್ಯಾರ್ಥಿಗಳ ಬದುಕಿನ ಬಗ್ಗೆ ಕೂತಿದ್ದಲ್ವೇ? ಲೋಪವೆಗಿಸಿರ್ತಕ್ಕಂಥ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಲಿ ಅಂತ ಕೂತಿಲ್ವೇ? ಇವತ್ತಿನವರಿಗೆ ಈ ದೇಶದ ಆಡಳಿತ ಹೋಗಿ ಆತ ನಿತ್ರಾಣಗೊಳ್ತಾ ಇದ್ರು ಸಹಿತ ನಿನ್ನೆಗೆ 8 kg 700 ಗ್ರಾಮ್ ತೂಕವನ್ನು ಅವ್ರು ಕಳ್ಕೊಂಡಿದ್ದಾರೆ. ಈಸ್ ನಾಟ್ ಕಾಂಗ್ರೆಸ್ ಆಕ್ಟಿವಿಸ್ಟ್. ಇವತ್ತಿಗೂ ಹೋಗಿ ಕೇಳ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಇವ್ರದ್ದು ಉತ್ತರ ಕೊಡ್ಬೇಕು. ಹಾಗಾಗಿ ಇವರು ಗೊಂದಲಕಾರಿಯಾಗಿ ನಡ್ಕೊಳ್ತಿರ್ತಕ್ಕಂಥದ್ದು ಇವ್ರ ಎದುರುಗಡೆ. ಸೊ ಅದರಿಂದ BJP ಅವ್ರು ಪ್ರೆಸ್ ಮೀಟೇ ಕೈ ಮಾಡೋದಂಗಿದೆ. ತುಂಬಾ ದಿವಸದಿಂದ ಅವ್ರು ಪ್ರೆಸ್ ಮೀಟಲ್ಲಿ ಇದನ್ನ ಮಾತಾಡ್ಬೇಕು. ರಾಮ ಮಂದಿರದ ಹಣ ಲೂಟಿ ಮಾಡಿದ್ದು ಮಾತಾಡ್ಬೇಕು. ಮಂಗಳೂರಿನ ಜನ ದುಡ್ಡು ಕೊಟ್ಟಿಲ್ವೇ? ಎಲ್ಲ ಪಕ್ಷದವ್ರು ಕೊಟ್ಟಿಲ್ವೇ? ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಬಾರಿ ದೊಡ್ಡ